ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ ಮಾತ ಕೇಳೋದಕ್ಕೊಂದು ಪಸಕೊರಲ್ದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಸೋಮೇಶ್ವರ ಪುರಸಭೆ ಮುತಾಲಿಕೆಡೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬಕ್ಕ ಜೀವನೋಪಾಯ ಇಲಾಖೆದ ಸಹಕಾರಡೆ ಪ್ರಧಾನಮಂತ್ರಿ ಸಾಧಿಭರಿತ ವ್ಯಾಪಾರಲಿನ ಆತ್ಮನಿರ್ಭರ ಯೋಜನೆದ ಸ್ವನಿಧಿ ಮೇಳ, ಸ್ವನಿಧಿ ಸೇ ಸಮೃದ್ಧಿ ಮೇಳ, ಸ್ವನಿಧಿ ಸೇ ಸಮೃದ್ಧಿ ಮಾಸ ಬಕ್ಕ ನಾನು ಕೂಡ ಡಿಜಿಟಲ್ ಮೇಳ ಕಾರ್ಯಕ್ರಮನ ಪಿಲಾರ ಶಾಲೆದ ಕೈತಲು ಸೋಮವಾರ ನಡಪಾಯರು. ಸೋಮೇಶ್ವರ ಪುರಸಭೆದ ಮುತಾಲಿಕೆಡು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬೊಕ್ಕ ಜೀವನೋಪಾಯ ಇಲಾಖೆದ ಸಹಕಾರಡು ಪ್ರಧಾನಮಂತ್ರಿ ಸಾಧಿಭರಿತ ವ್ಯಾಪಾರಲಿನ ಆತ್ಮನಿರ್ಭರ್ ನಿಧಿ ಯೋಜನೆದ ಸ್ವನಿಧಿ ಮೇಳ, ಸ್ವನಿಧಿ ಸೇ ಸಮೃದ್ಧಿ ಮೇಳ, ಸ್ವನಿಧಿ ಸೇ ಸಮೃದ್ಧಿ ಮಾಸ ಬೊಕ್ಕ ನಾನು ಕೂಡ ಡಿಜಿಟಲ್ ಮೇಳ ಕಾರ್ಯಕ್ರಮನು ಸೋಮವಾರ ಪಿಲಾರ್ ಶಾಲೆದ ಕೈತಲ್ ಅಟನೆ ಮಲ್ದಿತ್ತೇರು. ಕಾರ್ಯಕ್ರಮದ ಪಾಲ್ಪಡೆಯಿನ ಸೋಮೇಶ್ವರ ಪುರಸಭೆದ ಮುಖ್ಯಾಧಿಕಾರಿ ಮತ್ತಡಿ ಸರ್ಕಾರದ ತಿಕ್ಕುನ ಈ ಯೋಜನೆದ ಅವಕಾಶನ ಜನಕಲು ಉಪಯೋಗ ಮಲ್ಪೋಡು ಪಡ ತೆರಿಪಾಯರು. ಮತ್ತು ಬೇರೆ ಬೇರೆ ಸಂಘದಲ್ಲಿ ಇರ್ಬೋದು. ಇನ್ನೊಂದು ಕನಿಷ್ಠ ತಿಂಗಳಿಗೂ ಒಂದು ಸಲ ಆದರೂ ನೀವೆಲ್ಲ 10 ಜನ ಮಹಿಳೆಯರು ಒಂದು ಮುಖಾಮುಖಿಯಾಗಿ ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚಿಕೊಳ್ಳೋದು, ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳೋದು, ನಿಮ್ಮ ಬೆಳವಣಿಗೆಗೆ ಪೂರಕವಾದ ಯೋಜನೆಗಳನ್ನು ತಿಳ್ಕೊಳ್ಳೋದು, ಅದರೊಟ್ಟಿಗೆ ಮಕ್ಕಳ ಎಜುಕೇಷನ್, ಮಕ್ಕಳ ರೈಟ್ಸ್ ಹಕ್ಕುಗಳಿದೆ. ಈಗ ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಶಾಲೆಗಳಲ್ಲಿ ನೋಡ್ತಾ ಇದ್ದೇವೆ, ಏನಾಗ್ತಾ ಇದೆ, ನಮ್ಮ ಹಕ್ಕುಗಳೇನು, ಮಕ್ಕಳನ್ನು ಹೇಗೆ ಬೆಳೆಸ್ತಾ ಇದ್ದೇವೆ, ಯಾವುದು ಬೇಕು ಮಕ್ಕಳಿಗೆ, ಮಕ್ಕಳ ಮೇಲೆ ಆಗುವ ದೌರ್ಜನ್ಯಗಳನ್ನು ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ, ಮಹಿಳೆಯರ ಮೇಲೆ ಆಗುವಂಥ ಆಕ್ರಮಣಗಳನ್ನು ನಾವು ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಚ್ಚರ ಆಗಬೇಕಲ್ಲ, ನಾವು ಪ್ರಶ್ನೆ ಮಾಡುವವರು ಬೇಕಲ್ಲ. ನಾವೊಂದು ಫ್ರೀಯಾಗಿ ನಾವೆಲ್ಲರಾಗಿ ನಾವು ಬದುಕ್ತಾ ಇದ್ದೇವಾ? ಬೆಳಗ್ಗೆಯಿಂದ ಸಂಜೆ ತನಕ ನೆಮ್ಮದಿಯಿಂದ ಹೋಗಿ ಬರಲಿಕ್ಕೆ ಆಗ್ತದ? ಬರುವಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತೇವೆ. ಮಕ್ಕಳಲ್ಲಿ ಇದೆ ಮತ್ತು ದೊಡ್ಡವರಲ್ಲಿ ಕೂಡ. ಅದು ಮಕ್ಕಳಿಗೆ ಪಕ್ಕಾ ಗೊತ್ತಿರಬೇಕು. ನಿಮ್ಮ ಶಾಲೆಗಳಲ್ಲಿ ಕೂಡ ಅದೀಗ ಸಬ್ಜೆಕ್ಟ್ ಆಗಿದೆ, ಬ್ಯಾಡ್ ಟಚ್ ಮತ್ತು ಗುಡ್ ಟಚ್ ಅಂತೇಳಿ. ಒಳ್ಳೆಯ ಹೇಗೆ ಮಕ್ಕಳನ್ನು ಮುಟ್ಟಬೇಕು, ಯಾವುದು ಮುಟ್ಟಬಾರ್ದು, ಮಕ್ಕಳನ್ನು ಆ ಸ್ಪರ್ಶದ ಬಗ್ಗೆ ಭಾಳಷ್ಟು ಚರ್ಚೆಗಳಾಗ್ತಾಯಿದೆ. ಎನ್ ಜಿ ಒಗಳದೊಟ್ಟಿಗೆ ಕೆಲಸ ಮಾಡ್ತಿದೆ. ಮಕ್ಕಳಿಗೆ ಗೊತ್ತಿರೋ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಯಾವ ಕಾಲದಿಂದಲೂ ಬೇರೆ ಎಲ್ಲ ಅನುಭವಿಸ್ತಾ ಇದ್ದಾರೆ. ಪ್ರಶ್ನೆ ಮಾಡಲಿಕ್ಕಾಗಿಲ್ಲ. ಈಗ ಕಾಲ ಬದಲಾಗಿದೆ, ಪ್ರಶ್ನೆ ಮಾಡುವ ಕಾಲ ಬಂದಿದೆ. ನಿಲ್ಲಿಸಬೇಕು. ಯಾವುದೇ ಆಗಲಿ ಸರಿಯಾದದ್ದು ಅದನ್ನು ನಾವು ಸಪೋರ್ಟ್ ಮಾಡಬೇಕು. ತಪ್ಪು ಸರಿಯಲ್ಲ ಅಂತ ಅದು ನಿಲ್ಲಿಸಬೇಕು. ಯಾರು ನಿಷ್ಠುರ ಪ್ರಶ್ನೆ ಇಲ್ಲ. ನಾವು ಯಾವಾಗ ಯಾರು ಏನು ಸಾಯ್ತೇವೆ ಬದುಕ್ತೇವೆ ಗೊತ್ತಿಲ್ಲ. ಬದುಕುವಷ್ಟು ಸಮಯ ಇರುವಷ್ಟು ಸಮಯ ಅದನ್ನು ಪ್ರಶ್ನೆ ಮಾಡುವಂಥ ಗುಣಗಳಿರಲಿ. ನಾನೊಬ್ಬ ಅಧಿಕಾರಿಯಾಗಿ ಹೇಳ್ತಾ ಇರೋದು, ನಮ್ಮ ತಪ್ಪುಗಳಿದ್ದರೆ ಯೋಜನೆಗಳ ಸಂದರ್ಭದಲ್ಲಿ ಆಗಿರ್ಬೋದು, ನಮ್ಮ ನಡೆನುಡಿಯಲ್ಲಿ ಆಗಿರ್ಬೋದು, ನಮ್ಮಲ್ಲಿ ನಿಮಗೇನಾದರೂ ಆಗಬೇಕಿದ್ರೆ ನೇರ ಬಂದು ಮಾತಾಡುವಷ್ಟು ಆಗಬೇಕು. ಕೌಶಲ್ಯಾಭಿವೃದ್ಧಿ ಯೋಜನೆದ ಅಭಿಯಾನ ವ್ಯವಸ್ಥಾಪಕರು ಐರಿನ್ ರೆಬೆಲ್ಲೋ, ಆರ್ಥಿಕ ಸಾಕ್ಷರತಾ ಸಮಾಲೋಚಕರು ಲತೇಶ್, ಬ್ಯಾಂಕ್ ಆಫ್ ಬರೋಡಾದ ವ್ಯವಸ್ಥಾಪಕರು ರೊನಾಲ್ಡ್ ಡಿಸೋಜಾ ಯೋಜನೆದ ಬಗ್ಗೆ ಮಾಹಿತಿ ಕೊರಿಯರು. ಇದೊಂದು ಜೀವನೋಪಾಯ ಸಿಗ್ತದೆ. ಇಂತಹ ಅತಂತ್ರ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ, ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ, ಮತ್ತು ಇವತ್ತು ಕೆಲಸ ಮಾಡದಿದ್ದರೆ ನಾಳೆಗೆ ಏನೂ ಇಲ್ಲ ಎಂಬ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವಂತಹ ನಮ್ಮ ಸಹೋದರ ಸಹೋದರಿಯರಿಗೆ ಅವರ ನಿಂತು ಹೋಗಿದ್ದ ಜೀವನೋಪಾಯ ಚಟುವಟಿಕೆಯನ್ನು ಮರುಪ್ರಾರಂಭಿಸಲಿಕ್ಕಾಗಿ ಆರಂಭಗೊಂಡ ಯೋಜನೆಯೇ PM ಸ್ವನಿಧಿ ಯೋಜನೆ. PM ಸ್ವನಿಧಿ ಅಂದರೆ ಪ್ರಧಾನಮಂತ್ರಿಗಳ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಅಂತ. ಇದರ ಮುಖ್ಯ ಉದ್ದೇಶ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ನಿಂತು ಹೋದ ಜೀವನೋಪಾಯ ಚಟುವಟಿಕೆಯನ್ನು ಮರುಪ್ರಾರಂಭಿಸಲಿಕ್ಕೆ ಅವರಿಗೆ ಒತ್ತಾಸೆ ಕೊಡುವಂಥದ್ದು. ಹೇಗೆ? ಕಿರು ಸಾಲವನ್ನು ನೀಡುವ ಮೂಲಕ. ಕಿರು ಸಾಲ ಅಂದರೆ ಎಷ್ಟು? ಪ್ರಾರಂಭದಲ್ಲಿ 10,000 ರೂಪಾಯಿ ಬ್ಯಾಂಕ್ ಸಾಲ.
ಈ 10,000 ರೂಪಾಯಿ ಯಾಕೆ 50,000 ಕೊಡಬಾರ್ದಾ, 1,00,000 ಕೊಡಬಾರ್ದಾ? ಈ ಪ್ರಶ್ನೆ ಸಾಕಷ್ಟು ಜನ ಕೇಳಿದವರು ಇದ್ದಾರೆ. ನಮ್ಮ ಐರಿನ್ ಮೇಡಮ್ ಅವರೆಲ್ಲ ಹೇಳಿದ್ದಾರೆ. ಸೊ ಬ್ಯಾಂಕಿನ ವತಿಯಿಂದ ಈಗ ನೀವು ಅಕೌಂಟನ್ನು ನೀವು ಎಲ್ಲರ ಹತ್ರ ಅಕೌಂಟ್ ಇದೆಯಲ್ಲ, ಒಂದು ಅಕೌಂಟ್ಗಿಂತ ಜಾಸ್ತಿ ಅಕೌಂಟ್ ಇದ್ದವರು ಇದ್ದೀರಲ್ಲ, ಯಾವಾಗ ಒಂದು ಅಕೌಂಟ್ ಇರ್ತದೆ ಆಗ ನೀವು ಕರೆಕ್ಟಾಗಿ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ಬೋದು. 2-3 ಅಕೌಂಟ್ ಇರುವಾಗ ಏನಾಗ್ತದೆ, ನಿಮಗೆ ಅದನ್ನು ಕೆಲವು ಸತಿ ಏನಾಗ್ತದೆ, ಅದರಲ್ಲಿ ಟ್ರಾನ್ಸಾಕ್ಷನ್ ಇಲ್ಲದೆ ಯೂಸ್ ಮಾಡದೇ ಇರುವ ಕಾರಣ ಅದರಲ್ಲಿ ಪೆನಾಲ್ಟಿ ಮತ್ತು ಬೇರೆ ಎಲ್ಲ ಚಾರ್ಜಸ್ ಅದರಲ್ಲಿ ಸೇರಿಕೊಳ್ತದೆ. ಸೊ ನಾನು ಏನು ನಿಮ್ಮ ಹತ್ರ ಎಲ್ಲರ ಹತ್ರ ಒಂದು ಕೇಳಿಕೊಳ್ಳೋದಂದರೆ, ಎಲ್ಲರೂ ನಿಮ್ಮದು ಆದಷ್ಟು 1 ಅಥವಾ 2 ಅಕೌಂಟನ್ನು ನೀವು ಯೂಸ್ ಮಾಡಿ. ಓಕೆ, ನಾವೀಗ ನೋಡ್ತಾ ಇದ್ದೇವೆ ಸುಮಾರು ಕಸ್ಟಮರ್ಸ್ ನಮ್ಮಲ್ಲಿ ಬರ್ತಾರೆ, ಸುಮಾರು ವರ್ಷದಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡಿರೋದಿಲ್ಲ, ಕೆಲವು ಸತಿ ಅಕೌಂಟ್ ಬ್ಲಾಕ್ ಆಗಿರ್ತದೆ, ಅದನ್ನು ಪುನಃ ಆ್ಯಕ್ಟಿವ್ ಮಾಡಲಿಕ್ಕೆ ಪುನಃ ನಿಮ್ಮದು ಪ್ರೂಫು, ದಾಖಲೆಗಳು, ಫೋಟೋ ಅದೆಲ್ಲ ಬೇಕಾಗ್ತದೆ. ಮತ್ತು ಕೆಲವು ಸತಿ ಗೌರ್ಮೆಂಟಿದು ಏನಾದರೂ ಸಬ್ಸಿಡಿ ಅಥವಾ ಏನಾದರೂ ಅಮೌಂಟ್ ಬರುವಾಗ ಇದರಲ್ಲಿ ಏನಾದರೂ ಚಾರ್ಜಸ್ ಏನಾದರೂ ಇದ್ದರೆ ಅದೆಲ್ಲ ಕಟ್ಟಾಗಿ ಮತ್ತು ನಿಮಗೆ ಏನೂ ಸಿಗೋದಿಲ್ಲ. ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಮೊತ್ತದ ಅಪಘಾತ ವಿಮೆ ಅಥವಾ ದುರ್ಘಟನೆ ವಿಮೆಗೆ ಒಳಪಡ್ತವೆ. ಏನಿದು ಅಪಘಾತ ವಿಮೆ, ದುರ್ಘಟನೆ ವಿಮೆ ಅಂತ ಹೇಳಿದರೆ, ಅಪಘಾತ ಅಂತ ಹೇಳಿದರೆ ನಮಗೆ ತಕ್ಷಣಕ್ಕೆ ತಳಗುವುದೊಂದೇ, ರಸ್ತೆ ಅಪಘಾತ ಮಾತ್ರ. ಅದು ಸೇರಿದಂತೆ ಸಿಡಿಲು ಬಡಿಯುವಂಥದ್ದು, ಹಾವು ಕಚ್ಚುವಂಥದ್ದು, ನಾನು ಕಟ್ಟಡ ಕಾರ್ಮಿಕ ಆಯತಪ್ಪಿ ಬೀಳ್ತೇನೆ, ಕಣ್ಣು ಕಿವಿ ಕೈಕಾಲು ಏನಾದರೂ ಕಳ್ಕೊಳ್ತೇನೆ, ನಾನು ದಿನಗೂಲಿ ನೌಕರ, ಕೆಲಸ ಕಾರ್ಯ ಮಾಡುವಾಗ ಏನಾದರೂ ನನಗೆ ತೊಂದರೆ ಆಗ್ತದೆ, ಅಂಥ ಸಂದರ್ಭದಲ್ಲಿ ಜೀವಹಾನಿ ಸೇರಿದಂತೆ ಅಂಗನ್ಯೂನ್ಯತೆಗೂ ಕೂಡ ವಿಮಾ ರಕ್ಷಣೆ ಕೊಡುವಂಥದ್ದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಸರಿ ಅಲ್ವಾ? ಹಾಗಾಗಿ ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ. ನಿಮ್ಮ ಪರಿವಾರದಲ್ಲಿ ಯಾರಾದರೂ 18 ವರ್ಷಕ್ಕಿಂತ ಮೇಲ್ಪಟ್ಟವರಿದ್ದರೆ ಅವರು ಕೂಡ ಈ ಸಣ್ಣ ವಿಮಾ ರಕ್ಷಣೆಯನ್ನು ಪಡ್ಕೊಳ್ಳಿ. ನಾನು ಯಾವುದೇ ವಿಮೆ ಮಾಡಲಿಲ್ಲ, ಖಂಡಿತವಾಗ್ಲೂ ಮಾಡ್ಕೊಳ್ಬೋದು. ಇಲ್ಲ ನನ್ನ ಹತ್ರ ಬೇರೆ ದೊಡ್ಡ ವಿಮೆ ಇದೆ, ಇಲ್ಲ ಇದು ಸರ್ಕಾರದ ಸೌಲಭ್ಯ, ಬ್ಯಾಂಕ್ನಲ್ಲಿ ಕೊಡುವಂಥ ಸೇವೆ ಅಂತ ಭಾವಿಸಿಕೊಂಡು ಈ ಸಣ್ಣ ವಿಮೆಯನ್ನು ಕೂಡ ತಾವುಗಳು ಪಡ್ಕೊಳ್ಬೋದು. ಸರಿ ಅಲ್ವಾ? ಹಾಗಾಗಿ ದಯವಿಟ್ಟು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಸರ್ಕಾರದ ಸೌಲಭ್ಯವನ್ನು ತಾವುಗಳು ಪಡೆಯಿರಿ. ಮತ್ತೊಂದಿರುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಇದು ಜೀವ ವಿಮೆ. ಇಲ್ಲಿ ಅಪಘಾತ ಸಹಿತವಾಗಿ ಸಹಜ ಸಾವಾದರೆ, ಕೋವಿಡ್ ಬಂತು, ಹಾರ್ಟ್ ಅಟ್ಯಾಕ್ ಆಯಿತು, ಮಾರಣಾಂತಿಕ ಕಾಯಿಲೆಗಳಿಂದ ನನಗೇನಾದರೂ ತೊಂದರೆ ಆದರೆ ಅಂಥ ಸಂದರ್ಭದಲ್ಲಿ ವಿಮಾ ರಕ್ಷಣೆ ಕೊಡುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಸೋಮೇಶ್ವರ ಪುರಸಭೆದ ಸದಸ್ಯರು ದೀಪಕ್ ಪಿಲಾರ್, ಫರ್ವಿನ್ ಕಾರ್ಯಕ್ರಮದ ಪಾಲ್ಪಡೆದಿದ್ದಾರೆ. ಸಮುದಾಯ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ಸುರೇಖಾ ರವಿಶಂಕರ್ ಸಭೆ ನೆತ್ಕೊಂದು ಸೊಲ್ಮೆ ಸಂದಾಯರು. ಶ್ರೀಮತಿ ವಿಶಾಲಾಕ್ಷಿ ಮನೋಜ್ ಸಭೆ ದಾರಿಗೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಬಂಟರ್ನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಲ್ಪುವ ಪಂಡದು ಭರವಸೆ ಕೊಡ್ದಿತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಸರ್ತಿ ಬಜೆಟ್ ಇಟ್ಟು ಘೋಷಣೆ ಮಲ್ಪಂದೆ ತಂಕ್ಲೆನ ಸಮುದಾಯನ ನಿರ್ಲಕ್ಷ್ಯ ಮಲ್ತದಿರು. ಇದಕ್ಕೆ ಸಂಬಂಧಿಸಾದ ಬಂಟ ಶಾಸಕರೆಲ್ಲ ಸ್ವರದೆಪ್ಪಂದೆ ಉಪ್ಪುನಿ ಬೇಜಾರು ಉಂಡು ಮಲ್ತದನ್ನು ಪಂಡದು ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ತೆರಿಪಾದರು. ಕುಡ್ಲಡು ಸುದ್ದಿಗೋಷ್ಠಿ ನಡಪಾದ ಪಾತೇರ್ನ ಜಾಗತಿಕ ಬಂಟರ ಸಂಘದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ರು ಕರಿನ ಚುನಾವಣೆದು ದುಂಬು ಪ್ರಣಾಳಿಕೆಡು ಕಾಂಗ್ರೆಸ್ ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪಿಸವನ್ ಪಂಡದು ಪಂದಿತ್ತೇರು ಆಂಡ ಮಲ್ತೀಚೇರು. ನನಾಂಡಲ ನಿಗಮ ಸ್ಥಾಪನೆ ಘೋಷಣೆ ಮಲ್ಪನ ಒಟ್ಟಿಗೆ 500 ಕೋಟಿ ರೂಪಾಯಿ ಅನುದಾನ ಒದಗಿಸಾವಡು ಪಂಡದು ಒತ್ತಾಯಿಸಾಯರು. ಒಂದು ಸರ್ಕಾರ ಮಾಡುವಂಥ ಕೆಲಸವನ್ನು ಮಾಡುತ್ತಿದೆ ಎಂದು ತಮಗೆಲ್ಲರಿಗೂ ತಿಳಿದಿದೆ. ಮನೆ ಇಲ್ಲದವರಿಗೆ ಮನೆ, ಮ್ಯಾರೇಜಿಗೆ ಸಹಕಾರ, ಮೆಡಿಕಲ್ ಸಹಕಾರ, ಸ್ಪೋರ್ಟ್ಸಿಗೆ, ಎಜುಕೇಷನ್ಗೆ, ಕರಾವಳಿಯ ಎಲ್ಲ ಪ್ರದೇಶದಲ್ಲಿ ಕೂಡ ಸುಮಾರು 25 ಕೋಟಿಗಿಂತಲೂ ಮಿಕ್ಕಿ 5 ವರ್ಷದಲ್ಲಿ ಸಹಕಾರ ನೀಡಿದ್ದೇವೆ. ಬಂಟರಿಗೆ ಮಾತ್ರ ಅಲ್ಲದೆ ಬೇರೆ ಸಮಾಜದವರಿಗೂ ಈ ಸಹಕಾರವನ್ನು ಕೊಡ್ತಾ ಇದ್ದೇವೆ. ನಾವು BJP ಸರ್ಕಾರ ಇರುವಾಗ ಬೊಮ್ಮಾಯಿ ಅವರಿಗೆ, ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ ನಮಗೆ ಮೀಸಲಾತಿ ಕೊಡಬೇಕಂತ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೆವು. ನಮ್ಮ ರಾಜ್ಯಾಧ್ಯಕ್ಷರಾದ ಅನಿಲ್ ಕುಮಾರ್ ಕಟೀಲರ ಮುಖಾಂತರ 2-3 ಸಲ ನಾವು ಅವರನ್ನು ಭೇಟಿಯಾಗಿ ನಮಗೆ ಸಹಕಾರ ಕೊಡಬೇಕು, ಬಂಟರಿಗೆ ನಿಗಮ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದೆವು. ನಂತರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ರಮನಾಥ್ ರೈ ಅವರ ಮುಖಾಂತರ, ಮಿಥುನ್ ರೈ ಅವರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯವರಿಗೂ ಸಿಕ್ಕಿ ನಮಗೆ ಬಂಟರ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಬೇಕು,
ಅಲ್ಲದೆ ಮೀಸಲಾತಿ ಕೊಡಬೇಕು. 3Bಯಿಂದ 2Aಯ ಫೆಸಿಲಿಟಿ ನಮಗೆ ಸಿಗಬೇಕು ಅಂತ ನಾವು ಬೇಡಿಕೆಯನ್ನು ಇಟ್ಟಿದ್ದೆವು. ಸುಮಾರು 4 ಸಲ ನಾವು ಸಮ್ಮೇಳನ ಮಾಡಿದ್ದೆವು. 2 ಸಲ ಮುಂಬೈಯಲ್ಲಿ, 2 ಸಲ ಊರಿನಲ್ಲಿ. 2018ರಲ್ಲಿ ಉಡುಪಿಯಲ್ಲಿ ಮಾಡಿದ್ದೆವು. ಈ ಸಲ 2023 ಅಕ್ಟೋಬರ್ 28, 29ರಂದು 2 ದಿನದ ಸಮಾವೇಶ ಬಂಟರ ಉಡುಪಿಯಲ್ಲಿ ಜರುಗಿತು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯರಿಗೆ ಬಂಟರ ನಿಗಮ ಸ್ಥಾಪನೆ ಮಲ್ಪಡು ಬೊಕ್ಕ ಮೀಸಲಾತಿನ ಮೂಜಿಬೀರ್ದು ರಡ್ಡಿಯೇಗ್ ಬದಲಾವಣೆ ಮಲ್ಪಡು ಪಂಡದು ಒತ್ತಾಯ ಮಲ್ದಿದ್ದ. ಆಂಡ ಅವು ಆದಿಚಾಂಡು ಸಿದ್ದರಾಮಯ್ಯರಿಗೆ ಬಂಟ ಮುಖಂಡರು ರಮನಾಥ್ ರೈ, ಮಿಥುನ್ ರೈಯರನ ಒಟ್ಟಿಗೆ ಪೋದು ಇಂದೇನೆ ಒತ್ತಾಯ ಸಾಧಿತ್ತ. ಕಳೆದ ವರ್ಷ ಅಕ್ಟೋಬರ್ ಉಡುಪಿ ನಡೆತಿನ ವಿಶ್ವ ಬಂಟರ ಸಮ್ಮೇಳನದ ಉದಿಪನಗ ಬತದಿತ್ತಿನ ಮುಖ್ಯಮಂತ್ರಿಗಳು ಬಂಟರ ನಿಗಮ ಸ್ಥಾಪಿಸಾದ 500 ಕೋಟಿ ರೂಪಾಯಿ ಮೀಸಲು ದೀಪ ಪಂಡದ ಪಂದಿತ್ತೇರು. ಆಣ ಮಲ್ತೀಜೇರ್ ಪಂಡದ ಬೇಜಾರು ವ್ಯಕ್ತಪಡಿಸಾಯರು. ಇದರಲ್ಲಿ ಜಗತ್ತಿನ ಎಲ್ಲ ನಮ್ಮ ಉದ್ಯಮಿಗಳು, ಸಂಘಗಳ ಅಧ್ಯಕ್ಷರು, ಎಲ್ಲ ರಂಗದವರು, ಸಿನಿಮಾದವರು ಎಲ್ಲರೂ ಇದರಲ್ಲಿ ಭಾಗವಹಿಸಿದರು. BJPಯವರ ಎಲ್ಲ ರಾಜ್ಯಾಧ್ಯಕ್ಷ MLA ಅವರು, ಕರಾವಳಿ ಅವರು ಭಾಗವಹಿಸಿದರು. ಕಾಂಗ್ರೆಸ್ನ ನಮ್ಮ ಎಲ್ಲ ಬಂಟ ಪ್ರತಿನಿಧಿಗಳು ಭಾಗವಹಿಸಿದರು. ಈ ಕಾರ್ಯಕ್ರಮಕ್ಕೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರನ್ನು ಉದ್ಘಾಟನೆಗೆ ಆಹ್ವಾನಿಸಿದ್ದೆವು. ಅದರಂತೆ ಸಿದ್ದರಾಮಯ್ಯನವರು ಬಂದಿದ್ದರು, ಹೋಮ್ ಮಿನಿಸ್ಟ್ರು ಡಾಕ್ಟರ್ G. ಪರಮೇಶ್ವರು ಬಂದಿದ್ದರು, ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಿದ್ದರು. ಅದಲ್ಲದೆ ಎಲ್ಲ ನಮ್ಮ ಪ್ರತಿನಿಧಿಗಳು ಭಾಗವಹಿಸಿದ್ದರು. ನಮಗೆ ಬಂಟರಿಗೆ ನಿಗಮ ಕೊಡ್ತೇವೆ ಅಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಡಿಕ್ಲೇರ್ ಮಾಡಿದ್ದರು. ಅದರ ನಂತರ ನಾವು ಮನವಿ ಕೊಟ್ಟದಕ್ಕೆ ಸಿದ್ದರಾಮಯ್ಯನವರು ಉದ್ಘಾಟನಾ ಭಾಷಣದಲ್ಲಿ ಬಂಟರಿಗೆ ಅಭಿವೃದ್ಧಿ ನಿಗಮಗೋಸ್ಕರ ನೆಕ್ಸ್ಟ್ ಬಜೆಟ್ನಲ್ಲಿ ನಾವು ಮಾಡುತ್ತೇವೆ, ಅದಕ್ಕೋಸ್ಕರ ನಿಧಿಯನ್ನು ನಾವು ಇಡುತ್ತೇವೆ ಅಂತ ಘೋಷಣೆ ಮಾಡಿದರು. ಆಗ ಸುಮಾರು 2 ದಿನದಲ್ಲಿ ಒಂದು 75,000ಕ್ಕೂ ಹೆಚ್ಚು ಬಂಟರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮಗೆಲ್ಲರಿಗೂ ಬಂಟರಿಗೆ ತುಂಬ ಸಂತೋಷ ಆಯಿತು, ಖುಷಿ ಆಯಿತು. ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಇಷ್ಟು ದೊಡ್ಡ ಸಮ್ಮೇಳನದ ಉದ್ಘಾಟನೆ ಮಾಡಿ ನಮಗೆ ಅವರು ನಿಗಮಕ್ಕೆ ಮಾಡ್ತೇವೆ ಅಂತ ಘೋಷಣೆಯನ್ನು ಮಾಡಿದರು. ಸಿದ್ದರಾಮಯ್ಯನವರು ಹೇಳ್ತಾರೆ, ನುಡಿದಂತೆ ನಡೆಯುವ ಮುಖ್ಯಮಂತ್ರಿಗಳಂತ. ಈಗ ನಮ್ಮ ಒಂದು ಪ್ರಾರ್ಥನೆ, ನೀವು ನುಡಿದಂತೆ ನಮಗೆ ಬಂಟರಿಗೆ ಇಲೆಕ್ಷನ್ ಟೈಮಲ್ಲಿ ಹೇಳಿದಿರಿ ನಿಗಮ ಕೊಡ್ತೇವೆ ಅಂತ, ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ನೀವು ಘೋಷಣೆ ಮಾಡಿದಿರಿ. ಈಗ ಬಜೆಟ್ನಲ್ಲಿ ನಮಗೆ ಆ ನಿಗಮದ ಸುದ್ದಿಯೇ ಇಲ್ಲ, ನಮ್ಮ ಬಂಟರ ಸುದ್ದಿಯೇ ಇಲ್ಲ. ಈಗ ನಮ್ಮ ಪ್ರಾರ್ಥನೆ ಏನಂದರೆ, ನಿಮ್ಮ ಹತ್ರ ನಮ್ಮ ರಿಕ್ವೆಸ್ಟು, ನೀವು ಹೇಳಿದ್ದೀರಿ, ಘೋಷಣೆ ಮಾಡಿದ್ದೀರಿ, ಈಗ ನಮಗೆ ಇನ್ನು ಅದರ ಡಿಸ್ಕಷನ್ ಸಪ್ಲಿಮೆಂಟ್ರಿ ಅವರ ಡಿಸ್ಕಷನ್ನ ಟೈಮಲ್ಲಾದರೂ ನಮಗೆ ನಿಗಮ ಕೊಡ್ತೇವೆ ಅಂತ ಕೊಡಬೇಕು. ನಿಗಮ ಕೊಡ್ತೇವೆ ಅಂತ ಇನ್ನು ಘೋಷಣೆ ಅಲ್ಲ, ನಮಗೆ ನಿಗಮ ಬೇಕು, ಬಂಟರಿಗೆ ಮೀಸಲಾತಿ ಬೇಕು. ನೀವು ಖಂಡಿತ ನೀವು ಹೇಳಿದಂತೆ ನಡೆಯುವವರಾದರೆ ಖಂಡಿತ ನೀವು ಆ ಭರವಸೆಯನ್ನು ಈಡೇರಿಸ್ತೀರಿ. ನಾವು ಪುನಃ ನಿಮ್ಮನ್ನು ಸಿಗಲಿಕ್ಕೆ ಬರ್ತೇವೆ, ನಿಮಗೆ ಖಂಡಿತ ಭರವಸೆ ಇದೆ. ನಮ್ಮ ಬಂಟರು ಅನೇಕ ಕಾಂಗ್ರೆಸ್ ನಾಯಕರಿದ್ದಾರೆ, ಅವರೆಲ್ಲರೂ ಆ ದಿನ ಹೇಳಿದರು, ನಾವು ಅದರ ಫಾಲೋಅಪ್ ಮಾಡಿ ನಾವು ಅದು ನಿಗಮ ಸಿಗುವಂತೆ ಪ್ರಯತ್ನ ಪಡ್ತೇವೆ ಅಂತ. ಈಗ ಎಷ್ಟರ ಮಟ್ಟಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ ನಮಗೇನು ಇಷ್ಟರವರೆಗೆ ಯಾವುದೇ ನಮ್ಮ ಬಂಟ ಪ್ರತಿನಿಧಿಗಳ ಕಾಂಟ್ಯಾಕ್ಟೇ ಮಾಡಲಿಲ್ಲ. ಈಗ ಅವರಿಗೂ ಜವಾಬ್ದಾರಿ ಇದೆ, ಅವರು ಆ ವೇದಿಕೆಯಲ್ಲಿದ್ದರು,
ಮುಖ್ಯಮಂತ್ರಿಗಳ ಒಟ್ಟಿಗೆ ಅವರೆಲ್ಲ ಬಂದಿದ್ದರು. ಎಲ್ಲರೂ ನಿಗಮ ನಾವು ಮುಖ್ಯಮಂತ್ರಿಗಳ ಹತ್ರ ಒತ್ತಾಯ ಮಾಡಿ ನಾವು ಮಾಡಿಸ್ತೇವೆಂಬ ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ಅವರು ಕೂಡ ಉಳಿಸಿಕೊಳ್ಬೇಕು. ರಾಜಕೀಯಕ್ಕೋಸ್ಕರ ಮಾತನಾಡಿ ಏನು ಪ್ರಯೋಜನ ಇಲ್ಲ. ನಮಗೆ ಬಂಟರಿಗೆ BJP ಕಾಂಗ್ರೆಸ್ ಅಂತ ತಾರತಮ್ಯ ಇಲ್ಲ. ನಮಗೆ ಬಂಟರ ಸಮಾಜಕ್ಕೆ ನಮಗೆ ಬಂಟರ ಸಮಾಜಕ್ಕೆ ಒಳಿತಾಗುವಂಥ ನಾನೊಂದು ಅಧ್ಯಕ್ಷನಾಗಿ ನನ್ನ ಹೋರಾಟ ಏನೆಂದರೆ ಸಮಾಜಕ್ಕೆ ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಸಿಗಬೇಕು. ಬಂಟರಲ್ಲೂ 50%ಗಿಂತ 50%ಗಿಂತ ಹೆಚ್ಚು ಕಡು ಬಡವರಿದ್ದಾರೆ. ನಾವು ಅಲ್ಲಿ ತಿರುಗಿ ನೋಡಿದ್ದೇವೆ, ಎಲ್ಲಿ ಯಾರು ಯಾವ ರೀತಿಯಲ್ಲಿದ್ದಾರಂತ. ಕೆಲವರಿಗೆ ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ, 100% ತೆಗೆದುಕೊಂಡ್ರು ಮಕ್ಕಳಿಗೆ ಡೊನೇಷನ್ ಕೊಡಲಿಕ್ಕೆ ದುಡ್ಡಿಲ್ಲ. ಆಸ್ಪತ್ರೆ ಸೇರಿದರೆ ದುಡ್ಡು ಕಟ್ಟಲಿಕ್ಕೆ ಬಿಲ್ ಕಟ್ಟಲಿಕ್ಕೆ ದುಡ್ಡಿಲ್ಲ. ಮದುವೆ ಆಗೋದವರು 30-35 ವರ್ಷ ದುಡ್ಡಿಲ್ಲದೆ ಕಡು ಬಡವರು ತುಂಬ ಜನ ಬಂಟರಿದ್ದಾರೆ. ಲೆಕ್ಕಕ್ಕೆ ಬಂಟರು ನೋಡಲಿಕ್ಕೆ ಬಂಟರು ಬಲಿಷ್ಠ ಸಮಾಜ. ಆದರೂ ಈ ಕರಾವಳಿಯ ಎಲ್ಲ ರಂಗದಲ್ಲೂ ಕೂಡ ಬಂಟರ ಕೊಡುಗೆ ಇದೆ. ಬಂಟರು ಎಲ್ಲ ರಂಗದಲ್ಲೂ ಕೂಡ ಯಾವುದೇ ಧಾರ್ಮಿಕ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಂಟರು ಮುಂಬೈಯಲ್ಲಿರಲಿ ಗಲ್ಫಲ್ಲಿರಲಿ ಅವರು ಮಾಡಿದಂಥ ಸಂಪಾದನೆಯನ್ನು ಈ ಕರಾವಳಿಯ ಅಭಿವೃದ್ಧಿಗೆ ಅವರು ಪ್ರಯತ್ನ ಮಾಡ್ತಾರೆ. ಈಗ ಖಂಡಿತ ನಮ್ಮದು ಪುನಃ ನಮ್ಮ ಕೇಳಿಕೆ ನಮ್ಮೆಲ್ಲ ಬಂಟ ಪ್ರತಿನಿಧಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಆದರೂ ನಮಗೆ ನಿಗಮ ಸಿಗುವಂತೆ ಮಾತನಾಡಬೇಕು. ನಾವು ಮುಖ್ಯಮಂತ್ರಿಯವರಿಗೆ ಸಿಗ್ತೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಖಂಡಿತ ನಮಗೆ ನಿಗಮ ಕೊಡ್ತೇನಂತ ಹೇಳಿದವರು ಕೊಡದೇ ಇರಲಿಕ್ಕೆ ಸಾಧ್ಯ ಇಲ್ಲ, ಕೊಡಲೇಬೇಕಂತ ನಮ್ಮದು ಒತ್ತಾಯ. ಜಾಗತಿಕ ಬಂಟರ ಸಂಘದ ಉಪಾಧ್ಯಕ್ಷರು ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಜಯಕರ ಶೆಟ್ಟಿ ಇಂದ್ರಾಳಿ, ಜೊತೆ ಕಾರ್ಯದರ್ಶಿ ಚಂದ್ರಹಾಸ್ ಟಿ ಶೆಟ್ಟಿ, ಮಾಧ್ಯಮ ಸಂಚಾಲಕರು ಬಾಳ ಜಗನ್ನಾಥ್ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಕಾಪಿಕಾಡ್ ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮೋತ್ಸವಕ್ಕೆ ಬೋಡಾದ ತೊಕ್ಕೋಟು ಶ್ರೀ ಜೈವೀರ ಮಾರುತಿ ವ್ಯಾಯಾಮಶಾಲೆ ಹಿಡಿದು ಪುದೆ ಕಾಣಿಕೆ ಮೆರವಣಿಗೆಯನ್ನು ಸೋಮವಾರ ಬೈಯಾಡು ನಡಪಾಯರು. ಕಾಪಿಕಾಡ್ ಗಾಂಧಿನಗರ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಡು ಪೊಸ ಶಿಲಾಮಯ ಗರ್ಭಗುಡಿಟ್ಟು ಶ್ರೀ ಬಬ್ಬುಸ್ವಾಮಿ ತನ್ನಿಮಾನಿಗ ಕ್ಷೇತ್ರಪಾಲ ಗುಳಿಗ ರಾಹು ಗುಳಿಗ ಪಂಜುರ್ಲಿ ಗುಳಿಗ ಬೊಕ್ಕ ಕೊರಗತನಿಯ ದೈವಲದ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ಬೊಕ್ಕ ನೇಮೋತ್ಸವಗ ಬೋಡಾದ ಪುದೆ ಕಾಣಿಕೆ ಸಮರ್ಪಣಾ ಮೆರವಣಿಗೆನು ಸೋಮವಾರ ಬಯ್ಯ ನಡಪಾಯರು. ತೊಕ್ಕೋಡು ಶ್ರೀಜೈ ವೀರಮಾರ್ತಿ ವ್ಯಾಯಾಮ ಶಾಲೆಡು ಪುದೆ ಕಾಣಿಕೆ ಮೆರವಣಿಗೆಗೆ ಚಾಲನೆ ಕೊರಿಯರು. ಉಳ್ಳಾಲ ಶ್ರೀ ಚೀರುಂಬ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಮಂಜಪ್ಪ ಕಾರ್ನವೀರು ತುಳರ್ ಬೆಳಗಾದ ತಾರಾಯಾಕದು ಪುದೆ ಕಾಣಿಕೆ ಮೆರವಣಿಗೆಗೂ ಚಾಲನೆ ಕೊಡ್ದು ಬಬ್ಬುಸ್ವಾಮಿನ ಕಲಶಾಭಿಷೇಕ ನೇಮೋತ್ಸವ ಮಾತಾ ಕಾರ್ಯಕ್ರಮಗೂ ಜನಕುಲನ ಬೆಂಬಲ ಉಪ್ಪಾಡು ಪಂಡದ ಕೇನೊಂಡೇರು. ಪೂರ ಕೈ ಜೋಡಿಸಾಲೆ ಇನಿ ಉದಿನ ಪುನಃಪುನಂಚಿನ ಕೊಟ್ಟು ಇನಿ ನಮಕ್ಕೆ ಕೋಡಿ ಬೈದಿನ ಮಾತೆರೆಗಳ ಸಂತೋಷ ಸಂಭ್ರಮದ ಒಂಜಿ ಈಗಳಿಗೆ ಇದಕ್ಕೆ ಮಾತೆಲ್ಲ ಕೈ ಜೋಡಿಸಿನ ಪೂರರೆಗಳ ಒಂದನೆ ಮತ್ತೊಂದು ಈ ಬಬ್ಬುಸ್ವಾಮಿನ ಬ್ರಹ್ಮಕಲೋತ್ಸವ ಬ್ರಹ್ಮಕಲೋತ್ಸವ ಅಂಚನೆ ನೇಮೋತ್ಸವದ ಕಾರ್ಯ ಪರಿಪೂರ್ಣ ಪೂರರಿನ ಸಹಾಯ ಸಹಕಾರ ಅಂಚನೆ ಐಕ್ ತಕ್ಕ ಆ ಜನಪುಲ್ನ ಪೂರ್ಣ ಬೆಂಬಲ ಒಪ್ಪಡನ್ನು ಪಡೆದು ಈ ಪುದೆ ಕಾಣಿಕೆದ ಮೆರವಣಿಗೆ ಕೊರ್ಲೂರು ಆ ಬಬ್ಬುಸ್ವಾಮಿನ ಕ್ಷೇತ್ರದ ಸೇವೆಯಿಂದ ಹೋಗಿ ಹೊಂದಿದರ್ಥ ನೂಣ್ಯತೆ ಬಂದಿರಕ ಆ ದೇವರು ನಮ್ಮನ್ನು ಪರಿಪೂರ್ಣ ಅನುಗ್ರಹ ಮಂತ್ರಿ ಈ ಬ್ರಹ್ಮಕಲೋತ್ಸವದ ಕಾರ್ಯನ
பொருளோடு நடப்பாது நம்ம மாற்றங்கள ಪ್ರತ್ಯೇಕ ಜೋಕುಲು ಒಂಜಪ್ಪನ ಜೋಕು ಲೆಕ್ಕ ಈ ಮಣ್ಣು ಇನಿತ ಈ ತೊಕೊಡ್ದ ಈ ಮಣ್ಣು ಒಟ್ಟಿಗೆ ಸೇರೋಂದು ಆ ಪುದೆಕಾಣಿಗದ ಆ ಮೆರವಣಿಗೆಯ ಪೊರುಳು ಮದ್ದದ ಕೊರತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮಾತ್ರ ಈ ಕಾರ್ಯಕ್ರಮ ನಮ್ಮ ಒಟ್ಟಿಗೆ ಸೇರೋಂದ ಈ ಕಾರ್ಯಕ್ರಮ ಎಡ್ಡ ರೀತಿಯ ಆದ ದೇವರ ನನಗೆ ಮಾತ್ರ ಆಶೀರ್ವಾದ ಮಾಡ್ಕೊಂಡು ಬಬ್ಬಸ್ವಾಮಿನ ಆಶೀರ್ವಾದ ನನಗೆ ಮಾತ್ರೆಗಳ ಉಪ್ಪೊಡೊಂದು ಪಣ್ಣೊಂದು ಈ ಒಂದು ಸಂದರ್ಭ ಪತ್ತರ ಅವಕಾಶ ಮಾಡಿಕೊಂಡು ನನಗೆ ಮಾತ್ರೆಗಳ ಎನ್ನ ಉಡಲ್ ಜಿಂಜಿನ ಸೊಮ್ಮೆ ಉಡುಪಿ ಕಚ್ಚೂರು ಶ್ರೀ ಮಾಲ್ತಿದೇವಿ ದೇವಸ್ಥಾನದ ಅಧ್ಯಕ್ಷರು ಶಿವಪ್ಪನಂತೂರು, ಭಟ್ನಗರ ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆದ ಅರ್ಚಕರು ಮೋನಪ್ಪ ಶ್ರೀಯಾನ್, ಕಾಪಿಕಾಡ್ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಎಜೆ ಶೇಖರ್, ತೊಕ್ಕೋಡು ಅಂಬಾವನ ನಾಗಕನ್ನಿಕೆ ರಕ್ತೇಶ್ವರಿ ದೇವಸ್ಥಾನದ ಅಧ್ಯಕ್ಷರು ಸುಂದರ್ ಗಟ್ಟಿ, ತೊಕ್ಕೋಡು ಗಣೇಶ್ ನಗರ ಶ್ರೀ ಗಣೇಶ ಮಂದಿರದ ಅಧ್ಯಕ್ಷರು ಚಿತ್ತರಂಜನ್ ಮಾಡ, ಕುಂಪಲ ಕೇಸರಿ ಮಿತ್ರ ವೃಂದದ ಅಧ್ಯಕ್ಷರು ಭಗವಾನ್ ದಾಸ್ ಶೆಟ್ಟಿ ಕುಂಪಲ, ತೊಕ್ಕೋಡು ಜಗತ್ ಫ್ರೆಂಡ್ ಸರ್ಕಲ್ದ ಕಿರಣ್ ಕುಮಾರ್, ತೊಕ್ಕೋಡು ಶ್ರೀ ವಿಠೋಬ ಭಜನಾ ಮಂದಿರದ ಅಧ್ಯಕ್ಷರು ಉಮೇಶ್ ತೊಕ್ಕೋಟು, ಅಮೆಚೂರು ಜಿಲ್ಲಾ ಕಬಡ್ಡಿ ಸಂಘಟನಾ ಕಾರ್ಯದರ್ಶಿ ರೋಹನ್ ತೊಕ್ಕೋಟು, ಉಳ್ಳಾಲ ನಗರಸಭೆ ಕೌನ್ಸಿಲರ್ ರವಿಚಂದ್ರ ಗಟ್ಟಿ, ಓವರ್ ಬ್ರಿಡ್ಜ್ ಕೊರಗಜ್ಜ ಸೇವಾ ಸಮಿತಿದ ಅಧ್ಯಕ್ಷರು ರಾಜೇಶ್ ಕಾಪಿಕಾಡ್, ಭಾಸ್ಕರ್ ಪೂಜಾರಿ ಧರ್ಮನಗರ, ವೆಲ್ಕಮ್ ಯೂತ್ ಫ್ರೆಂಡ್ ಸಂಚಾಲಕರು ಯೋಗೀಶ್ ಉಳ್ಳಾಲಬೈಲ್, ತೊಕ್ಕೋಡು ಶ್ರೀ ವಿದ್ಯಾಗಣಪತಿದ ಯತೀಶ್ ಬಂಗೇರ ಇಂಚಿತ್ತಿ ಪ್ರಮುಖರು ಮಲ್ಲಬಿನಿರಾದ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಸಂದೀಪ್ ಸಭೆ ಸುಧಾರಿಕೆ ಮಲ್ತೇರು ಅವಿರ್ದು ಬೊಕ್ಕ ಶ್ರೀಜಯ ವೀರಮಾರ್ತಿ ವ್ಯಾಯಾಮ ಶಾಲೆರ್ದು ಪಿದಡಿನ ಪುದೆ ಕಾಣಿಕೆ ಮೆರವಣಿಗೆ ಶ್ರೀ ಬಬ್ಬುಸ್ವಾಮಿ ದೈವಸ್ಥಾನಗ ಸಾಗದು ಬತ್ತಂಡು.
ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾಪರಮೇಶ್ವರ ಕ್ಷೇತ್ರಡ್ ಐತಾರ ಬಯ್ಯಗ್ ನೂತ 4ನೇ ದಿನದ ಸಂಧ್ಯಾ ಭಜನಾ ಸೇವೆ நடத்துண்டு. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಐತಾರ ಬಯ್ಯಗ್ ನೂತ 4ನೇ ದಿನದ ಸಂಧ್ಯಾ ಭಜನಾ ಸೇವೆ ನಡೆತಂಡು. ಶ್ರೀಮತಿ ದೇವಕಿ ಬೊಕ್ಕ ಶಿವರಾಮ್ ಭಟ್, ಶ್ರೀಮತಿ ಸಾರಿಕಾ ಬೊಕ್ಕ ಮಹೇಶ್ ಭಟ್ ಕುಂಪಲ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಶ್ರೀಮತಿ ಶೈಲಾ ಬೊಕ್ಕ ನರೇಶ್, ಕುಮಾರಿ ಸುಷ್ಮಿತಾ ಕುಂಪಲ, ದಯಾನಂದ ಪಾಟಾಲಿ ತೊಕ್ಕೊಟ್ಟು, ಶ್ರೀಮತಿ ಕುಸುಮ ಬೊಕ್ಕ ಜಯರಾಜ್ ಕುಂಪಲ, ಶ್ರೀಮತಿ ಡಾಕ್ಟರ್ ದಿವ್ಯಾ ಬೊಕ್ಕ ಚಂದ್ರಶೇಖರ್ ನಿಸರ್ಗ, ಶ್ರೀಮತಿ ಕೃತಿ ಬೊಕ್ಕ ಅನಿಲ್ ಜೈನ್ ನಿಸರ್ಗ, ಶ್ರೀಮತಿ ಪ್ರೇಮ ಬೊಕ್ಕ ಕಿರಣ್, ಬೇಬಿ ಶ್ರೇಷ್ಠ ಕೊಲ್ಯ, ಶ್ರೀಮತಿ ಶಶಿಕಲಾ ಸುವರ್ಣ, ಗಾಯತ್ರಿ ಸುವರ್ಣ ನಿಸರ್ಗ, ಶ್ರೀಮತಿ ವೇದ ಬೊಕ್ಕ ರಾಕೇಶ್ ಕುಂಪಲ, ಶ್ರೀಮತಿ ಸವಿತಾ ಬೊಕ್ಕ ಚಂದ್ರಶೇಖರ್ ಕುಂಪಲ, ಶ್ರೀಮತಿ ಲಿವಿಯಾ ಬೊಕ್ಕ ಸುಮೇಶ್ ಕುಂಪಲ, ಕೃಷ್ಣ ಪೊನ್ನತ್ತೋಡು ಕುಂಪಲ, ಬಾಲಕೃಷ್ಣ ಪೂಜಾರಿ ಕುಂಪಲ தொடர் ಬೆಳಗಾದು ನೂತ 4ನೇ ದಿನದ ಸಂಧ್ಯಾ ಭಜನಾ ಸೇವೆನೆ ನಡಪಾದ ಕೊರಿಯರು.
ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ವಾರ್ಷಿಕ ಕ್ರೀಡಾಕೂಟನ ಮಂದಿರದ ಪಿರವದ ಪುರಸಭಾ ಮೈದಾನಡು ಐತಾರ ಅಟ್ಟನೆ ಮಲ್ತದಿತ್ತದು. ದೇರ್ಲಗಟ್ಟೆ ಎ ಬಿ ಶೆಟ್ಟಿ ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ ಶಿಲ್ಪಶ್ರೀ ತುಡರ್ ಬೆಳಗಾದು ಉದಿಪನ ಮಲ್ತೇರು. ಕೊಲ್ಯ ಬಿಲ್ಲವ ಸೇವಾ ಸಮಾಜದ ವಾರ್ಷಿಕ ಕ್ರೀಡಾಕೂಟನ ಮಂದಿರದ ಪಿರವದ ಪುರಸಭಾ ಮೈದಾನಡು ಐತಾರ ನಡಪಾಯಿರು. ದೇರ್ಲಕಟ್ಟೆ ಎ ಬಿ ಶೆಟ್ಟಿ ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ನಿರ್ದೇಶಕರು ಡಾಕ್ಟರ್ ಶಿಲ್ಪಶ್ರೀ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಲಿನ ಭಾವಚಿತ್ರದ ಎದುರು ತುಡರ್ ಬೆಳಗಾದ ವಾರ್ಷಿಕ ಕ್ರೀಡಾಕೂಟಗೂ ಚಾಲನೆ ಕೊರಿಯರು. ಇತ್ತೆ ಸ್ಪೋರ್ಟ್ಸ್ಗೆ ದಿಂಜ ಅವಕಾಶಲು ಉಂಡು. ಸಾಧನೆ ಮಲ್ಪುನಕ್ಲೆಗ್ ಏಪಲ ಅವಕಾಶ ಉಂಡು ಬೇಲಲ ತಿಕ್ಕೊಂಡು ಅಂಚಾದ ಜೋಕ್ಲೆಗ್ ಇಂಚಿತ್ತಿ ಕ್ರೀಡಾಕೂಟಲಡು ಪಾಲ್ಪಡೆಪಿಲಕ ಪ್ರೋತ್ಸಾಹ ಕೊರ್ಲೆ ಪಂಡದು ಡಾಕ್ಟರ್ ಶಿಲ್ಪಶ್ರೀ ತೆರಿಪಾಯರು. ಯಾನ್ ಆನಂದಾಶ್ರಮ ಹೈಸ್ಕೂಲ್ ಮೂಜಿ ವರ್ಷ ಇತ್ತೆ. ಆ ಮೂಜಿ ವರ್ಷ ಎಲ್ಲ ಕಾಂಡೆ 7 ಗಂಟೆ ಗಿಡಕ್ಕೆ ಬಲ್ತೊಂಬರೊಂದಿತ್ತೆ ನಮ್ಮ ಕ್ರೀಡಾಕೂಟ ಉಂಡು ಪಂಡದು. ಅಂಡ್ ಇತ್ತೆ ದುಂಬು ಒಲ್ಪಡ್ದು ಓಡೆಗ್ಲ ಪೋಂದಿತ್ತ ನಮ್ಮ ಗೊಬ್ಬರ ಇತ್ತೆ ನಮ್ಮ ಒಂತೆ ಪೇರೆಂಟ್ ನಕ್ಲು ಇಲ್ಲಿ ಪಿತಡ್ರೆ ಬುಡೊಂದಿಜ್ಜೇರು ಜೋಕ್ಲಿನ ಭಯಂಕರ ಸ್ಟ್ರಿಕ್ಟ್ ಮಂತಂದುಲ್ಲೇರು. ಈವನ್ ಜೋಕ್ಲಿಗೆ ಜಂಕ್ ಫುಡ್ ಪೂರ ಜಾಸ್ತಿ ಆತಂಡಿತ್ತೆ. ದುಂಬು ಪೂರ ನಮ್ಮ ತಿಕ್ಕಿನೇನು ತಿನ್ನೊಂದಿತ್ತ. ಬಟ್ ಇತ್ತೆ ಭಾರಿ ಕಷ್ಟ ಒಂತೆ ಪೇರೆಂಟ್ಸ್ ಮೋಟಿವೇಟ್ ಮನ್ಪೊಡು ಜೋಕ್ಲೇನು ಇತ್ತೆ ಸ್ಪೋರ್ಟ್ಸ್ ನಮಕ್ ಮಸ್ತ್ ಇಂಪಾರ್ಟೆನ್ಸ್ಲ ಉಂಡು. ಸ್ಪೋರ್ಟ್ಸ್ಗೆ ಅಂಚನೆ ನಮಕ್ ವೇಲ ಉಂಡು, ಆಪರ್ಚುನಿಟೀಸ್ಲ ಉಂಡು. ಮಸ್ತ್ ಕಂಪೆನೀಸ್ ಗೌರ್ಮೆಂಟ್ ಸೆಕ್ಟರ್ಸ್ ಜಾಬ್ ಕೊರೊಂದುಂಡು. ಇವನ್ ನಮ್ಮ ಇಂದುವೆ ಊರ್ದ ಸಚಿನ್ ವಿಜಯ ಬ್ಯಾಂಕ್ ವರ್ಕ್ ಮಂತಂದುಲ್ಲೆ ಎಲ್ಲ ಆನಂದಾಶ್ರಮ ಹೈಸ್ಕೂಲ್ ಎಂಕ್ಲೆಗ್ ಲೈಫ್ ಕೊಡ್ತೀನಿ ಇಂದುವೆ ಸ್ಪೋರ್ಟ್ಸ್ ನಿಖಲ್ ಮೋಟಿವೇಟ್ ಮನ್ಪೊಡ್. ಬಟ್ ಸ್ಟಿಲ್ ಒಂಜಿ ಗುವೆಲ್ಗೆ ನಮ್ಮ ಒಂಜಿ ಪೊಟ್ಟು ಗುವೆಲ್ಗೆ ನೀರು ಪಾಡ್ದು ಏತು ದಿನ ದಿಯೋಲಿ ಅವು ನೀರು ಉಂತುಜಿ ಐಟೇ ಉತ್ಪತ್ತಿ ಅವಡು ನೀರು ಅಂಚೆನೆ ಜೋಕ್ಲೆಗ್ ಮೋಟಿವೇಟ್ ಮನ್ಪೋಲಿ. ಬಟ್ ಸ್ಟಿಲ್ ಜೋಕ್ಲೆಗ್ ಅಕ್ಲನ ಉಲೈಡ್ ಒಂಜಿ ಏನ್ ಸಾಧನೆ ಮನ್ಪೋಡು ಪಂದ್ ಅಕ್ಲ ಉಲೈಡೆ ಅವು ಪುಟ್ಟೋಡು ಅಂಚ ವಿಶ್ ಯು ಆಲ್ ದಿ ಬೆಸ್ಟ್ ಪೂರ ಪಾರ್ಟಿಸಿಪೆಂಟ್ಸ್ಗಳ. ಕೊಲ್ಯ ಬಿಲ್ಲವ ಸಮಾಜದಕ್ಲು ಕ್ರೀಡಾಕೂಟನ ಅಟನೆ ಮಲ್ತದು ಗೊಬ್ಬು ನಕ್ಲಿಗೂ ಮಲ್ಲ ರೀತಿದ ಉಮೇದು ಕೊರೊಂದುಲ್ಲೇರು. ಸಾಧನೆ ಮಲ್ಪೆರ ಅವಕಾಶ ಕೊರೊಂದುಲ್ಲೇರು ಅಂಚಾದ ಜೋಕ್ಲಿಗೂ ಇಂಚಿತ್ತಿ ಕ್ರೀಡಾಕೂಟಡು ಸಂಘ ಸಂಸದ ಚಟುವಟಿಕೆಡು ಪಾಲ್ಪಡೆಪಿಲಕ ಇಲ್ಲದಕ್ಲು ಉತ್ತೇಜನ ಕೊರ್ಲೆ ಪಂಡದು ಲೇಸ್ತಾ ಗುರ್ಕಾರ್ಮನ ವಯಸ್ಸೊಂಡಿನ ರಾಜೇಶ್ ವಿ ತೆರಿಪಾಯರು. ಅಂಚನೆ ಇನಿ ನಮ್ಮ ಉದ್ಘಾಟನೆ ಮಲ್ತಿನಂಚಿನ ಡಾಕ್ಟರ್ ಶಿಲ್ಪಶ್ರೀಲರು ಅರ್ನ ಸಾಧನೆಗೆಂದು ಮಸ್ತ್ ಖುಷಿ ಆಂಡಿಂಕ್ ದಯಪನ್ನಾಗ ಆ ಟೈಮ್ಡ್ ಏರಿಲ್ಲ ಒಂಜಿ ಕ್ರೀಡೆಗೆ ಆತೊಂಜಿ ಪ್ರೋತ್ಸಾಹ ಕೊರೊಂದಿಜ್ಜಾಂಡು. ಆ ಟೈಮ್ಡ್ ಪೂರ ಆಕಲ ಸ್ವಂತ ದುಡಿಮೇಡ್ ಮಿತ್ತು ಬೈದಿನಾರು. ಸೊ ಅರ್ನ ಕಷ್ಟ ತೋನಾಗ ಹೆಂಗೆ ಭಾರಿ ಖುಷಿ ಅಂತ ದಯಪನಾರ ಆತ ಕಷ್ಟ ಬತ್ತದ ಮಿತ್ತು ಬೈದಿನಾರು. ಇತ್ತೆ ನಮಕ್ ಬಿಲ್ಲವ ಸಂಘ ಪನ್ಪುನಂಚಿನ ಈ ಸಂಸ್ಥೆ ಉಂಡು. ಪ್ರತಿಯೊಂದು ಈ ಜೋಕುಲ್ನ ಆ ಪ್ರತಿಭೆನ ಗುರುತಿಸಾವನಂಚಿನ ಕಾರ್ಯಕ್ರಮ ಈ ನಮ್ಮ ಸಂಘ ಮಲ್ತೊಂದುಂಡು. ಸೊ ನಮಕ್ ಇತ್ತಂಜಿ ಮಸ್ತ್ ಅಪರ್ಚುನಿಟಿ ನಮ್ಮ ಇತ್ತದ ಪೇರೆಂಟ್ಸ್ನಾಗ್ಲೆ ಮಸ್ತ್ ಅಪರ್ಚುನಿಟಿ ಉಂಡು. ದಯಪನ್ನಾಗ ಈ ಸಂಘ ನಮಕ್ ಆ ಅವಕಾಶನ ಕಲ್ಪಿಸಾದ ಕೊರೊಂದುಂಡು. ಖಾಲಿ ನಮ್ಮ ಈ ಸಂಘಕ್ಕೆ ಸೀಮಿತ ಆವತ್ತಂದೆ ನಮ್ಮ ನೆಕ್ಸ್ಟ್ ಜಿಲ್ಲಾ ಮಟ್ಟಡು ರಾಜ್ಯ ಮಟ್ಟಡು ಅಂತಾರಾಷ್ಟ್ರೀಯ ಮಟ್ಟಡು ನ್ಯಾಷನಲ್ ಲೆವೆಲ್ಡ್ ನಮಕ್ ಸಾಧನೆ ಮಲ್ಪುನಂಚಿನ ಒಂಜಿ ಬೇಸಿಕ್ ಫೌಂಡೇಶನ್ ನಮ್ಮ ಈ ಬಿಲ್ಲವ ಸಂಘ ಕೊರೊಂದುಂಡು ಪನ್ಪುನಂಚಿನ ಖುಷಿ ಎಂಕ್ ಭಾರಿ ಸಂತೋಷವಾದ ಎಂಕ್ ಕೊರೊಂದುಂಡು. ಅಂಚಾದ ಪುನಗ ಈ ಒಂಜಿ ನಮ್ಮ ಅವಕಾಶನ ನಮ್ಮ ಜೋಕುಲು ತಪ್ಪದೆ. ಕೊಲ್ಯ ಬಿಲ್ಲವ ಸಮಾಜದ ಗೌರವ ಅಧ್ಯಕ್ಷರು ಗೋಪಾಲಕೃಷ್ಣ ಸೋಮೇಶ್ವರ, ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ, ಸೇವಾ ಸಮಾಜ ಅಧ್ಯಕ್ಷರು ಹರೀಶ್ ಮುಂಡೋಳಿ, ನಾರಾಯಣಗುರು ಮಹಿಳಾ ವೇದಿಕೆದ ಅಧ್ಯಕ್ಷರು ಶ್ರೀಮತಿ ರೇವತಿ ವಿಶ್ವನಾಥ್, ಯುವ ವಾಹಿನಿ ಕೊಲ್ಯ ಘಟಕದ ಅಧ್ಯಕ್ಷರು ಲತೀಶ್ ಎಂ ಸಂಗೊಳಿಗೆ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಗಿಡಿದ್ದರು. ಮಹಿಳಾ ವಿಭಾಗದಕ್ಕೂ ಪ್ರಾರ್ಥನೆ ಪಂಡೇರು. ಕ್ರೀಡಾ ಕಾರ್ಯದರ್ಶಿ ಮೋಹನ್ ಮಾಡೂರು ಎತ್ಕೊಂಡರು. ಶ್ರೀಮತಿ ಲಲಿತಾ ಎಸ್ ಬಿನ್ನೇರ್ನ ಪರಿಚಯ ಪಂಡೇರು. ಕ್ರೀಡಾ ಕಾರ್ಯದರ್ಶಿ ನಿತಿನ್ ಮಾಡೂರು ಸಭೆಸ್ತಾರಿಗೆ ಮಲ್ತೇರು. ಕೋಶಾಧಿಕಾರಿ ಜೀವನ್ ಕಾಸಿಂ ಬೆಟ್ಟು ಸೊಲ್ಮೆ ಸಂದಾಯರು. ಅವಿರ್ದು ಬೊಕ್ಕ ತಾರಾ ಯಾಕದು ಶಾರ್ಟ್ ಫುಟ್ ದಕ್ಕದು ಕ್ರೀಡಾಕೂಟ ಸುರುವಾಂಡು. ಸುದ್ದಿಗೊಂಚಲಿಗೆ ಸ್ವಾಗತ. ಯುನೈಟೆಡ್ ಉಳ್ಳಾಲ್, ಟುಗೆದರ್ ವಿ ಕ್ಯಾನ್, ಮುಕ್ಕಚ್ಚೇರಿ ಫ್ರೆಂಡ್ಸ್ ಸರ್ಕಲ್, ಅಲ್ಫಾ ಸ್ಪೋರ್ಟ್ಸ್ ಕ್ಲಬ್, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಒಟ್ಟು ಸೇರಿಗಡೆ ಮುಕ್ಕಚ್ಚೇರಿ ಪ್ರೀಮಿಯರ್ ಲೀಗ್ 2024 ಸೀಸನ್ 1 ಕ್ರಿಕೆಟ್ ಪಂದ್ಯಾಟದ ಅಂಗವಾದ
ಟ್ರೋಫಿ ಅನಾವರಣ ಬಕ್ಕ ಎನ್ಮ ಫ್ರಾಂಚೈಸಿಲದ ಜರ್ಸಿ ಅನಾವರಣ ಕಾರ್ಯಕ್ರಮ ಐತಾರ ಮುಕ್ಕಚ್ಚೇರಿ ರಾಯಲ್ ಗಾರ್ಡನ್ നടത്തുന്നത്. ಯುನೈಟೆಡ್ ಉಳ್ಳಾಲ ಟುಗೆದರ್ ವೀಕ್ಯಾನ್ ಮುಕ್ಕಚ್ಚೇರಿ ಫ್ರೆಂಡ್ ಸರ್ಕಲ್ ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ದ ನಿರಲ್ಡ್ ಮುಕ್ಕಚ್ಚೇರಿ ಪ್ರೀಮಿಯರ್ ಲೀಗ್ 2024 ಸೀಸನ್ 1 ಕ್ರಿಕೆಟ್ ಪಂತಗೊಬ್ಬುದ ಅಂಗವಾದ ಟ್ರೋಫಿ ಅನಾವರಣ ಬೊಕ್ಕ ಎನ್ಮ ಫ್ರಾಂಚೈಸಿಲದ ಜರ್ಸಿ ಅನಾವರಣ ಕಾರ್ಯಕ್ರಮನ ಮುಕ್ಕಚ್ಚೇರಿ ರಾಯಲ್ ಗಾರ್ಡನ್ ಐತಾರ ಅಡನೆ ಮಲ್ದಿತ್ತೇರು. ಗೋಲ್ಡ್ ಸೋಗ್ದ ಆಡಳಿತ ನಿರ್ದೇಶಕರು ಆಶಿಫ್ ಇಕ್ಬಾಲ್ ಬೊಕ್ಕ ಅತಿಥಿ ಗಣ್ಯರು ಎನ್ಮ ಫ್ರಾಂಚೈಸಿಲದ ಜರ್ಸಿ ಬೊಕ್ಕ ಟ್ರೋಫಿ ಅನಾವರಣ ಮಲ್ದೇರು. Zyme Warriors Kalurians. So right at this moment we have the main chief guest Mr. Asif Iqbal and the entire team has been coming forward for the launching ceremony. Once again, put your hands together, everybody. The wonderful silver coated and the gold coated the trophy, the well quality and the and the launch this the wonderful jersey over here. Next jersey. FK. Because this is Africa. Friends. So we have coming up with another beautiful jersey. ಇದೀಗ ಪ್ರಥಮವಾಗಿ ಕಲ್ಲೂರಿಯನ್ಸ್ ಮುಕ್ಕಚ್ಚೇರಿ ಇದರ ಇಪ್ಪತ್ತು ಪಾತೆರ ಆಶಿಫ್ ಇಕ್ಬಾಲ್ ಧರ್ಮದ ನಡುಟು ಉಪ್ಪುನ ಅಂತರನು ಅಕೇರಿ ಮಲ್ಪೆರೆ ಈ ಕ್ರೀಡೆಗೆ ಸಾಧ್ಯ ಉಂಡು ಅಂಚಾದು ಮಾತೆರ್ಲ ಒಟ್ಟಾದು ಗೊಬ್ಬುನಗ ನಮ್ಮ ನಡುಟುಪ್ಪುನ ಅಂತರ ದೂರ ಆಯರ ಸಾಧ್ಯ ಉಂಡು ಪಣ ತೆರಿಪಾಯರು. ಅವರು ಒಂದು ಪಾಯಿಂಟ್ ಹೇಳಿದರು, ಎಲ್ಲ ಯುವಕರನ್ನು ಒಂದುಗೂಡಿಸುವ ಒಂದು ವೇದಿಕೆ ಇದ್ದರೆ ಅದು ಕ್ರಿಕೆಟ್ ಸ್ಪೋರ್ಟ್ಸ್ ಆಗಿರ್ತದೆ ಅಂತ. ಅದಕ್ಕೆ ಶಕ್ತಿ ಇದೆ. ಈಗ ನಾನು ಹೇಳ್ತಾ ಇರೋದು, ಇಲ್ಲಿ ಕ್ರಿಕೆಟ್ ಎಲ್ಲರೂ ಆಡ್ತಾರೆ, ನಾವು ಒಂದು ಸ್ಟೆಪ್ ಮುಂದೆ ಹೋಗಿ ಇಂದು ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಈ ಧರ್ಮಗಳ ಮಧ್ಯೆ ಅಂತರ ಬಹಳ ಜಾಸ್ತಿ ಆಗ್ತಾ ಉಂಟು. ಅದನ್ನು ಕೊನೆಗಾಣಿಸಲು ಈ ಸ್ಪೋರ್ಟ್ಸಿಗೆ ಸಾಧ್ಯವಿದೆ. ಅದಕ್ಕೆ ನನ್ನ ಒಂದು ಸಜೆಷನ್ ಮಾತ್ರ, ನೆಕ್ಸ್ಟ್ ಇಯರ್ ನಿಮಗೆ ಸಾಧ್ಯವಾಗುವುದಾದರೆ ಇಂತಹ ಒಂದು ಪ್ರೀಮಿಯರ್ ಲೀಗ್ ನೀವು ಆಯೋಜನೆ ಮಾಡುವಾಗ ಒಂದು ತಂಡದಲ್ಲಿ 4 ಜನರು ಮುಸ್ಲಿಮ್ ಇರಬೇಕು, 4 ಜನರು ಹಿಂದೂಗಳಿರಬೇಕು, 4 ಜನರು ಕ್ರೈಸ್ತರಿರಬೇಕು, ಕಂಪಲ್ಸರಿ. ಅದು ಯಾಕೆ ಅಂತ ಕೇಳಿದರೆ, ನಾವು ಎಲ್ಲರೂ ಈ ರೀತಿ ಒಟ್ಟಾಗಿ ಆಡುವಾಗ ಅಲ್ಲಿ ನಮ್ಮ ನಡುವಿನಲ್ಲಿರುವಂತಹ ಈ ತಪ್ಪು ಕಲ್ಪನೆಗಳು ದೂರವಾಗಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಕಂಡೀಷನ್ ನಂಬರ್ 1 ಅಂತ ಹೇಳಿದರೆ, ನೀವು ಹೇಳಬೇಕು ಆ ತಂಡದಲ್ಲಿ ಕಂಪಲ್ಸರಿಯಾಗಿ 4 ಪ್ಲೇಯರ್ಸ್ ಮುಸ್ಲಿಂ ಯುವಕರಿರಬೇಕು, 4 ಪ್ಲೇಯರ್ಸ್ ಹಿಂದೂ ಯುವಕರಿರಬೇಕು, 4 ಪ್ಲೇಯರ್ಸ್ ಕ್ರಿಶ್ಚಿಯನ್ ಯುವಕರಿರಬೇಕು. ಆ ರೀತಿಯಲ್ಲಿ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಒಂದು ಸಂದೇಶವನ್ನು ಉಳ್ಳಾಲದಿಂದ ನೀವು ಕಳಿಸಿಕೊಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತಾ ಇದ್ದೇನೆ. ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಅಧ್ಯಕ್ಷರು ಖಲೀಲ್ ಇಬ್ರಾಹಿಂ ಪಾತಿರೊಂದು ಮಾತಾ ಜವನರನ್ನು ಒಟ್ಟು ಮಲ್ಪನ ಕ್ರೀಡೆ ಇತ್ತಂಡ ಅವು ಕ್ರಿಕೆಟ್ ಶಾಂತಿ ಸೌಹಾರ್ದತೆ ಸಾಮರಸ್ಯಗಾದ ಕ್ರೀಡೆ ಪಂಡ ಮಾತಾ ಜಾತಿ ಧರ್ಮದಕ್ಲಿನ ಒಟ್ಟು ಮಲ್ಪನ ಶಕ್ತಿ ಈ ಕ್ರೀಡೆಗೆ ಉಂಡು ಪಂಡ ತೆರಿಪಾಯರು. ನಮಗೆ ಕ್ರೀಡೆ ಅಂದರೆ ತುಂಬ ಹುಚ್ಚ. ಏನಾದರೂ ಮಾಡಿ ನಾವು ಕ್ರೀಡೆ ನಡೆಸಬೇಕು. ನಮಗೆ ಕೆಲವರಿಗೆ ಅದು ಬೇಕಾಗಿಲ್ಲ. ಅವರು ಹೇಳ್ತಾರೆ ಏಕೆ ಎಷ್ಟೆಲ್ಲ ಖರ್ಚು. ಅವರು ಹೇಳುವವರೆಲ್ಲ ಒಂದು ಕಾಲದಲ್ಲಿ ಕ್ರೀಡೆಯಲ್ಲಿ ತೊಲಗಿದವರೇ, ಬೇರೆ 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 ಕ್ರೀಡೆಯಲ್ಲಿ ಇದ್ದವರು ಅವರು ಕೂಡ. ಈಗ ಅವರಿಗೆ ಅದೊಂದು ಅಸಹ್ಯವಾಗಿ ಕಾಣ್ತದೆ. ಆದರೆ ನಾವೇನು ಅದಕ್ಕೆ ಹಿಂಜರಿಯುವುದಿಲ್ಲ. ಏನಾದರೂ ಆಗಲಿ ಸಣ್ಣ ಮಟ್ಟದಲ್ಲಾದರೆ ಒಂದು ಕ್ರೀಡೆ ಆಯೋಜನೆ ಮಾಡಬೇಕಂತ. ಇದು ಮಿನಿ UPL ಅಂತ ಹೇಳ್ಬೋದು. ಇದು ನಾವು ಮುಕ್ಕಚ್ಚೇರಿಯ 4 ತಂಡ ಹೊರತು 104 ಆಟಗಾರರು ಇದರಲ್ಲಿ ಭಾಗವಹಿಸಿದ್ದಾರೆ. ನಮ್ಮ 4 ತಂಡದಲ್ಲಿ ಆಗೋದು 70 ಜನರು ಮಾತ್ರ, 34 ಆಟಗಾರರು ಹೊರಗಿನವರು. ಆದ್ದರಿಂದ ಇದೊಂದು ಮಿನಿ UPL. ಈಗ ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಲಿಕ್ಕೆ ಹೋದರೆ ಆ ಒಂದು ಏರಿಯಾದವರು ಮಾತ್ರ, ಅದು ಹೊರಗಿನವರೆಲ್ಲ ಅವರಿಗೆಲ್ಲ ಅವಕಾಶ ಕೊಡೋದಿಲ್ಲ. ಆದರೆ ನಾವು ಎಲ್ಲರಿಗೆ ಅವಕಾಶ ಕೊಟ್ಟಿದ್ದೇವೆ. ಆದ್ದರಿಂದ ಇದೊಂದು ಮಿನಿ UPL ಅಂತ ಹೇಳ್ಬೋದು. ಉಳ್ಳಾಲ ಆಲಿಯಾ ನರ್ಸಿಂಗ್ ಕಾಲೇಜ್ ಮ್ಯಾನೇಜರ್ ಫೆಬಿನ್ ಮುಸ್ತಾಫಾ, ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಉಪಾಧ್ಯಕ್ಷರು ಮೊಹಿಯುದ್ದೀನ್, ರಶೀದ್ ಕೋಡಿ, ರಾಜಾರಾಮ್, ಉಳ್ಳಾಲ ಕ್ರಿಕೆಟ್ ಬೋರ್ಡ್ ಮಾಜಿ ಅಧ್ಯಕ್ಷರು ಫಯಾಜ್ ಪಟ್ಲ, ಮಾಜಿ ಉಪಾಧ್ಯಕ್ಷರು ಇಕ್ಬಾಲ್ ಕೆನರಾ, ಆಲ್ಫಾ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ನಜೀರ್ ರಿನಾಸ್, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಅಬ್ದುಲ್ ಲತೀಫ್, MFC ಅಧ್ಯಕ್ಷರು ಅಬ್ದುಲ್ ರಜಾಕ್,
ಯುಸಿಬಿ ಗೌರವ ಸಲಹೆಗಾರರು ಸಾಜಿದ್ ಉಳ್ಳಾಲ್, ಆಜಾದ್ ಕಲ್ಲಾಪದ ಅಧ್ಯಕ್ಷರು ಸಾದಿಕ್ ಕಲ್ಲಾಪು ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮನ್ಸೂರ್ ಸಭೆಸ್ತಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸೋಮವಾರ ಬಯ್ಯಡ್ ನೊತ್ತ 5ನೇ ದಿನದ ಸಂಧ್ಯಾ ಭಜನೆಯನ್ನು ಕುಂಪಲ ಶ್ರೀ ವಾಣಿಯ ಭಜನಾ ಮಂಡಳಿದಕ್ಕಲು ನಡಪಾದ ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ ಸೋಮವಾರ ಬಯ್ಯಡ್ 5ನೇ ದಿನದ ಸಂಧ್ಯಾ ಭಜನೆ ನಡೆತಂಡು. ಕುಂಪಲ ಚೇತನ್ ನಗರದ ಶ್ರೀಮತಿ ಭಾರತಿ ಬೊಕ್ಕ ಮೋಹನ್ ಶೆಟ್ಟಿ, ಸೇವಂತಿಗುಡ್ಡದ ಶ್ರೀಮತಿ ಪೂರ್ಣಿಮಾ ಬೊಕ್ಕ ರಾಜೇಂದ್ರ ಪೂಜಾರಿ, ಶ್ರೀಮತಿ ಸೌಮ್ಯ ರಾಜೇಶ್, ಕುಮಾರಿ ತನ್ವಿ ಉಚ್ಚಿಲ, ಶ್ರೀಮತಿ ಸುಮಲತಾ ಬೊಕ್ಕ ಪ್ರವೀಣ್ ಬಸ್ತಿ, ತನುಷ್ ಸಂಕೊಳಿಗೆ, ಶ್ರೀಮತಿ ಸ್ವರ್ಣ ಎಂಕೆ ಬೊಕ್ಕ ಮಧುಕರ್, ಸಾನ್ವಿ, ರಿಶಾನ್ ನಿಸರ್ಗ ಲೇಔಟ್, ತುಡರ್ ಬೆಳಗಾಯರು. गुरुर्विष्णु गुरुर्देवो
ಅವೇರ್ದು ಬೊಕ್ಕ ಕುಂಪಲ ಶ್ರೀವಾಣಿಯ ಭಜನಾ ಮಂಡಲದಕ್ಲು 105ನೇ ದಿನದ ಸಂಧ್ಯಾ ಭಜನಾ ಸೇವೆನೆ ನಡಪಾದು ಕೊರಿಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಳಿ ದಡ ಶ್ರೀ ಆದಿಶಕ್ತಿ ದೇವಸ್ಥಾನದ ವರ್ಷಾವಧಿ ಉತ್ಸವದ ಅಂಗವಾದ ಸೋಮವಾರ ರಾತ್ರಿ ದೇವಿ ಉತ್ಸವ ಬಲಿಯಾದ ಉಳ್ಳಾಲ ನೃತ್ಯ ಸೌರಭ ನಾಟ್ಯಾಲಯದ ಹಿಡಿದು ಜಾನಪದ ನೃತ್ಯ ಬಕ್ಕ
ಭರತನಾಟ್ಯ ನೃತ್ಯ ರೂಪಕ ನವಶಕ್ತಿ ಪ್ರದರ್ಶನ ಉಂಡು. ಅಸೇಗೋಡಿ ದಡಸ್ಥ ಶ್ರೀ ಆದಿಶಕ್ತಿ ದೇವಸ್ಥಾನದ 30ನೇ ವರ್ಷದ ವರ್ಷಾವಧಿ ಉತ್ಸವದ ಸಂಭ್ರಮಲು ಐತಾರ ಕಾಂಡೆ ಶುರುವಾದ ಅಂಗಾರಮುಟ ನಡೆತಂಡು. ಸೋಮವಾರ ರಾತ್ರಿಡು ಮಹಾಪೂಜೆಯಾದ ದೇವಿ ಉತ್ಸವ ಬಲಿ ನಡೆತಂಡು. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಸ್ಥಳೀಯ ಪ್ರತಿಭೆಲಿರ್ದು ನೃತ್ಯ ಕಾರ್ಯಕ್ರಮ ನಡೆತದೆ. ಆರೋಗ್ಯಂ ಧನ
ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಬೊಕ್ಕ ಶಿಷ್ಯ ವೃಂದದ ಕ್ಲೇರ್ದು ನಾಗರಾಜ್ ಕುಲಾಲ್ ಪೆರ್ಲಂಪಾಡಿಯರಿನ ಸಂಗೀತ ಸಂಯೋಜನೆಡು ಜಾನಪದ ನೃತ್ಯ ಬೊಕ್ಕ ಭರತನಾಟ್ಯ ನೃತ್ಯ ರೂಪಕ ನವಶಕ್ತಿ ಪ್ರದರ್ಶನ ಆಡು. ಈ ಪೊರ್ತು ಪ್ರಮೋದ್ ಉಳ್ಳಾಲ್ರಿಗೂ ಮಾನಾದಿಗೆನ್ ಮಲ್ತೇರು. ಕ್ಷೇತ್ರದ ಸಮಿತಿದ ಸದಸ್ಯರೇನ ವಿಜಯಲ ಐಕೊಂಜಿ ಮುಖ್ಯ ಕಾರಣ ಎಂದು ಬನ್ನೋಲಿ ಆ ಪ್ರಕಾರ ಆರೇಗ್ಲ ಕ್ಷೇತ್ರದ ಪರವಾದ ತುಂಬ ಹೃದಯದ ಧನ್ಯವಾದ ಕೊರೊಂದು.
ನಾಗರಾಜ್ ಕುಲಾಲ್ ಪೆರ್ಲಂಪಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಶ್ರೀ ಆದಿಶಕ್ತಿ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಬೇಬೀಂದ್ರ ಪೂಜಾರಿ ಬೇಳ್ಮಬರಿಕೆ, ಸೇವಾ ಸಮಿತಿದ ಗೌರವ ಅಧ್ಯಕ್ಷರು ಸೀತಾರಾಮ್ ಶೆಟ್ಟಿ ದಡಸ್, ಶ್ರೀಮತಿ ಸುಧಾ ಸೀತಾರಾಮ್ ಶೆಟ್ಟಿ ದಡಸ್, ಅಧ್ಯಕ್ಷರು ರಾಮನ ಶೆಟ್ಟಿ ಬೆಳ್ಮಾ ಗುಡ್ಡೆಮಾರ್, ಗೌರವ ಅಧ್ಯಕ್ಷರು ವಿಶ್ವನಾಥ್ ನಾಯಕ್ ಅಸೈ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಣಾಜ ಕೋಟಿಪದವು ಗಟ್ಟಿ ಸಮಾಜದ ಬಂಗೇರ ಕುಟುಂಬಸ್ಥರನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಮುತಾಲಿಕೆಡೆ ಶ್ರೀ ಧೂಮಾವತಿ ಪಕ್ಕ ಬಂಟ ದೈವದ ನೇಮದ ಸಂಭ್ರಮಗಳು ಶನಿವಾರ ರಾತ್ರಿ ನಡೆಯುತ್ತದೆ. ಕೋನಾಜೆ ಕೋಟಿಪದವು ಗಟ್ಟಿ ಸಮಾಜ ಬಂಗೇರ ಕುಟುಂಬಸ್ಥರನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಮುತಾಲಿಕೆಡೆ ಶನಿವಾರ ಕಾಂಡೆ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಂಡು. ಬಯ್ಯಡೆ ಶ್ರೀ ಧೂಮಾವತಿ ಬಂಟ ದೈವದ ಭಂಡಾರ ಪಿತಡುನ ಸಂಪ್ರದಾಯಲು ಆದು ರಾತ್ರಿಡೆ ಶ್ರೀ ಧೂಮಾವತಿ ಬಂಟ ದೈವದ ನೇಮ ನಡೆತಂಡು.
ಗಟ್ಟಿ ಸಮಾಜದ ಬಂಗೇರ ಕುಟುಂಬಸ್ಥರ್ನ ದೈವ ಶ್ರೀ ಧೂಮಾವತಿ ಸೇವಾ ಸಂಘದ ಗೌರವ ಅಧ್ಯಕ್ಷರು ಮೇಲ್ದೇರು ಯಾದವ ಗಟ್ಟಿ ಅಧ್ಯಕ್ಷರು ಅಚ್ಯುತ ಗಟ್ಟಿ ಕೆಳಗಿನ ಮನೆ ಬೊಕ್ಕ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀ ದೈವದ ಚಾಕರಿ ವರ್ಗದಕಲು ಮುತಾಲಿಕಿಡಿತಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಅಬ್ಬಂಜರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರಡು ಐತಾರ ರಾತ್ರಿಡು ಶ್ರೀ ಕಲ್ಲೊಟ್ಟಿ ಅಪ್ಪನ ಕೋಲ ಸೇರ್ದಿಂಚಿ ಮಲ್ಲ ಸಂಖ್ಯೆದ ಭಕ್ತ ಬಂಧುಲೆನ್ನಡುಟು ಬಾರಿ ಗರ್ದಡು ನಡತಂಡು. ಉಳ್ಳಾಲ ಅಬ್ಬಂಜರ ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರಡು ಶ್ರೀ ಗೋಪಾಲಕೃಷ್ಣ ದೇವೇರ್ನ ಬೊಕ್ಕ ಶ್ರೀ ಕಲ್ಲುಟಿ ಬೊಕ್ಕ ಕೊರಗಜು ದೈವಲೆದ ವಾರ್ಷಿಕೋತ್ಸವ 17ನೇ ವರ್ಷದ ಏಕಾಹ ಭಜನಾ ಮಂಗಳೋತ್ಸವ ಶನಿವಾರದ್ದು ಐತಾರ ಮುಟ ನಡೆತಂಡು. ಐತಾರ ರಾತ್ರಿಡು ಶ್ರೀ ಕಲ್ಲುಟಿ ಅಪ್ಪನ ಕೋಲ ನಡೆತಂಡು.
ನಿಕೆರುಳ್ಳಿ ನಿಖಲ ಪಾಪದ ಬತ್ತಪ್ಪೆ ಜೋಕುಲು ಹಿರಿಯ ಧರ್ಮ ಹೊತ್ತಲಗಿರಿ ಬಾರಿ ಸಂಸಾರ ಭಕ್ತಿ ಮಾಡಿ ಮೆಚ್ಚಲಿ ಆಕಾಶ ಮಾಡಲಿ ಸತವಾದಲು ಭೂಮಂಡಲ ಪಡೆಗಲ್ಲ ಒಳ್ಳೆ ಪಡೆಗಲ್ಲು ಬಿಡ್ಲಿ ಈ ಸುತ್ತಿಗೆ ಒಳ್ಳೆ ಈ ಸುತ್ತಿಗೆ ಬಿಡ್ಲಿ. ಮಂದಿರದ ಕಾರ್ಯಾಧ್ಯಕ್ಷರು ಉಮೇಶ್ ಅಬ್ಬಂಜರ, ಅಧ್ಯಕ್ಷರು ನಾಗಪ್ಪ ಅಬ್ಬಂಜರ, ಗೌರವ ಸಲಹೆಗಾರರು ಕಾಪಿಕಾಡ್ ಗಾಂಧಿನಗರದ ಗಿರೀಶ್ ಕುಮಾರ್ ಯುಕೆ ಬೊಕ್ಕ ಸರ್ವ ಸದಸ್ಯರು ಕೋಲದ ಮುತಾಲಿಕೆಡಿತ್ತರು. ಮುಖ್ಯದ ಬಂದುಲೆ ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಲ್ಲ. ನಿರಂತರ ಸುದ್ದಿಲೆಗೆ ಎಪಲಾತು ಒಂದು ಪ್ಲೇ ಪೊಸಕುರಲ್ 24/7.